ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಹಾಗೆಯೇ 40 ವರ್ಷಗಳ ಇತಿಹಾಸ ಇರುವಂತಹ ಒನ್ ಆಫ್ ದಿ ಬೆಸ್ಟ್ ಮಸಾಲೆ ಅರುಣಾ ಮಸಾಲೆಗಳು ಸಿನ್ಸ್ 1980. ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ತಯಾರಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಸಿವು ಬೇಗನೆ ಆಗುತ್ತೆ. ಅಂಡ್ ಅದರಲ್ಲೂ ಕೂಡ ಸ್ಪೆಷಲ್ ಆಗಿದ್ರೆ ಇನ್ನೂ ಬೇಗ ಊಟ ಮಾಡುವಂತ ಮನ್ಸಾಗತ್ತೆ. ಸೊ ಏನಾದ್ರೂ ಮನೆಯಲ್ಲಿ ಸ್ಪೆಷಲ್ ಆಗಿ ತಯಾರಾಗಬೇಕಾದ್ರೆ ಸ್ಪೆಷಲ್ ಆದಂತ ಅಡುಗೆ ಗೊತ್ತೇ ಇರಬೇಕಾಗುತ್ತೆ. ಅಂಡ್ ನಮ್ಮ ಅಡುಗೆ ಮನೆಯಲ್ಲಿ ಏನಾದ್ರೂ ಸ್ಪೆಷಾಲಿಟಿ ಇದ್ದೇ ಇರುತ್ತೆ ವಿತ್ ದ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ಬೋದು. ಸೊ ಹಾಗೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ಜೂಡಿತ್ ಫೆರ್ನಾಂಡಿಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ, ಚೆನ್ನಾಗಿ ಕಾಣ್ತಾನೂ ಇದ್ದೀರಾ ಪಿಂಕ್ ಸ್ಟ್ರಾಬೆರಿ ಕಲರ್ ಅಲ್ಲಿ. ಸೊ ಒಳ್ಳೆ ಆಪ್ಟ್ ಆಗುತ್ತೆ ನಮ್ಮ ಕಿಚನ್ಗೆ ಇವತ್ತು. ಸೊ ಹೇಗ್ ನಡೀತಾ ಇದೆ ನಿಮ್ ಡೈಲಿ ವರ್ಕ್ ರುಟೀನ್ ಎಲ್ಲ? ಡೈಲಿ ರೂಟೀನ್ ಚೆನ್ನಾಗಿ ಆಗ್ತಾ ಇದೆ. ಈಗ ನಮಗೆ ಹ್ಯಾಬಿಟ್ ಆಗಿ ಅಂದ್ರೆ ಡೈಲಿ ರೂಟೀನ್ ಈಗ ಹ್ಯಾಬಿಟ್ ಆಗಿ ಮಕ್ಕಳೆಲ್ಲ ಮನೇಲಿ ಇರ್ತಿದ್ರಲ್ಲ ಈ ಕೋವಿಡ್ ಟೈಮಲ್ಲಿ, ಈಗ ಮೆಲ್ಲಾನೆ ಈಗ ಬ್ಯಾಕ್ ಟು ನಾರ್ಮಲ್ ಆಗಿರ್ತಾರೆ. ಹಾಗಿದ್ರಿಂದ ಬಿಸಿ ಲೈಫ್. ಸೊ ಮಕ್ಕಳು ಮನೇಲಿ ಇದ್ದಿದ್ದು ಮಕ್ಕಳನ್ನು ಮಿಸ್ ಮಾಡುವಾಗ ಆಗ್ತಾ ಇದೆಯಾ ಏನಾದ್ರು? ಹಾಗೇನಿಲ್ಲಪ್ಪ, ಒಮ್ಮೆ ಹೋಗ್ಲಿ ಸ್ಕೂಲ್ಗೆ ಅಂತ ಆಗ್ತಾ ಇತ್ತು ಹಾಗೆ ಅಲ್ವಾ? ಯಾಕಂದ್ರೆ ಹೇಳಿದ್ರೆ ಎಜುಕೇಶನ್ ಸಿಸ್ಟಮ್ ಯಾವಾಗ ರೀ ಸ್ಟಾರ್ಟ್ ಆಗುತ್ತೆ ಆಗ ಮಕ್ಕಳು ಸ್ವಲ್ಪ ಸೆಟ್ ಆಗ್ತಾ ಬರ್ತಾರೆ ಅಲ್ವಾ? ಬಟ್ ಎನಿ ಹೌ ವೆಲ್ಕಮ್ ಬ್ಯಾಕ್ ನಮ್ ಕಿಚನ್ಗೆ. ಸೊ ಏನ್ ಸ್ಪೆಷಲ್ ಹೇಳ್ಕೊಡ್ತಾ ಇದ್ರಿ ಇವತ್ತು ಅಡುಗೆ ಮನೆಯಲ್ಲಿ? ಇವತ್ತು ನಾನು ಒಂದು ಚಿಕನ್ ಐಟಮ್ ಮಾಡ್ತಾ ಇದ್ದೇನೆ. ಅದು ಹನಿ ಲೆಮನ್ ಚಿಕನ್. ಓಕೆ. ಇನ್ನೊಂದು ನಮ್ಮ ಬೇಬಿ ಪೊಟೇಟೋಸ್ ಇದೆಯಲ್ಲ, ಅದರಲ್ಲಿ ನಾನು ಕರಿ ಲೀವ್ಸ್ ಯೂಸ್ ಮಾಡಿ ಈ ಬೇಬಿ ಪೊಟೇಟೋ ಫ್ರೈ ಅನ್ನು ಮಾಡ್ತಾ ಇದ್ದೇನೆ. ವಾವ್. ಸೊ ಎರಡು ವಿಭಿನ್ನವಾಗಿದೆ ಅಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರಬಹುದು ಅಂಡ್ ಹೆಲ್ದಿ ಕೂಡ ಒಳ್ಳೇದು ಹೇಳಿದ್ರಿ. ಡೆಫಿನೆಟ್ಲಿ. ಸೊ ತಡ ಮಾಡೋದು ಬೇಡ, ಹೋಗ ನಮ್ ಕಿಚನ್ಗೆ. ಓಕೆ. ಎಸ್ ಬನ್ನಿ ಮೇಡಮ್. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ನಾವು ಲೆಮನ್ ಹನಿ ಚಿಕನ್ ಮಾಡ್ತಾ ಇರೋದಲ್ವಾ? ಸ್ಟಾರ್ಟ್ ಮಾಡುವ ಮೇಡಮ್, ಹೇಗೆ? ಸ್ಟಾರ್ಟಿಂಗ್ ಅಲ್ಲಿ ನಾನೀಗ ಬೋನ್ಲೆಸ್ ಚಿಕನ್ ತೆಕೊಂಡಿದ್ದೇನೆ. ಓಕೆ. ವಿತ್ ಬೋನ್ ಕೂಡ ಮಾಡಬಹುದು, ಆದ್ರೆ ಬೋನ್ಲೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಕೆಲವರಿಗೆ ಬೋನ್ ತುಂಬಾ ಇಷ್ಟ. ಕರೆಕ್ಟ್. ನನ್ಗಂತೂ ಬೋನ್ ಇಷ್ಟ. ಓಕೆ. ಆದ್ರೆ ಯೂಶಲಿ ಹೀಗೆ ಮಾಡಿದ್ರೆ ಸ್ಟಾರ್ಟರ್ಸ್ ತಿನ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಯಾವಾಗ್ಲೂ ಫಸ್ಟ್ ಚಿಕನ್ ಅನ್ನು ನಾವು ಮ್ಯಾರಿನೇಷನ್ ಮಾಡ್ಕೊಳ್ವಾ. ಓಕೆ. ಓಕೆ. ಮ್ಯಾರಿನೇಟ್ ಮಾಡ್ಲಿಕ್ಕೆ ನಾನು ಮೊದಲಿನಾಗಿ ಒಂದು ಸ್ವಲ್ಪ ಸಾಲ್ಟ್, ಇಂಪಾರ್ಟೆಂಟ್ ಸಾಲ್ಟ್, ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೇನೆ ಟೇಸ್ಟಿಗೆ. ಆಮೇಲೆ ಸೋಯಾ ಸಾಸ್. ಯೂಶುವಲಿ ಸೋಯಾ ಸಾಸ್ ನಾವು ಸಾಸ್ ಮಾಡುವಾಗ ಹಾಕೋದು, ಮಿಕ್ಸಿಂಗ್ ಮಾಡುವಾಗ. ಹೌದು, ಇದು ನಾವು ಮ್ಯಾರಿನೇಷನ್ಗೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಿದ್ರೆ ಅದು ಚಿಕನ್ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ಅದೇ ಸೋಯಾ ಸಾಸ್ ಸ್ವಲ್ಪ ಹಾಕಬೇಕು, ಯಾಕಂದ್ರೆ ನಾವು ಆಲ್ರೆಡಿ ಇದರಲ್ಲಿ ಸಾಲ್ಟ್ ಹಾಕಿದ್ದೇವೆ. ಮತ್ತೆ ಈ ಸೋಯಾ ಸಾಸ್ ಅಲ್ಲಿ ಸಹ ಒಂದು ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅದಕ್ಕೆ ಜಾಸ್ತಿ ಹಾಕಬಾರ್ದು, ಜಸ್ಟ್ ಒಂದು ಸ್ಲೈಟ್. ಓಕೆ. ಮತ್ತೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್. ಓಕೆ. ಸೊ ಇದು ಅರುಣಾದವರ ಕರಿಮೆಣಸಿನ ಹುಡಿ. ಎಸ್. ಓಕೆ. ಆಮೇಲೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ನಾರ್ಮಲ್ ಆಗಿ ಚಿಕನ್ ಮ್ಯಾರಿನೇಷನ್ ಮಾಡುವಾಗ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್. ಸೊ ಇದು ಮ್ಯಾರಿನೇಟ್ ಮಾಡಿ ಎಷ್ಟು ಹೊತ್ತು ಇಡ್ಲಿಕ್ಕೆ ಇರುತ್ತೆ?
ಆಕ್ಚುಲಿ ಇದು ಚಿಕನ್ ಬ್ರೆಸ್ಟ್ ಬೋನ್ಲೆಸ್ ಚಿಕನ್ ಆದ ಕಾರಣ ಇದು ತುಂಬಾ ಟೆಂಡರ್ ಆಗಿರುತ್ತೆ. Okay, ಅದಕ್ಕೆ okay. ಜಾಸ್ತಿ ಟೈಮ್ ಮ್ಯಾರಿನೇಷನ್ ಆಗ್ಬೇಕಂತಿಲ್ಲ, ಒಂದು 10-15 ಮಿನಿಟ್ಸ್ ಒಳಗೆ Okay, okay. ಮಾಡ್ಬೋದು. ಇನ್ಸ್ಟೆಂಟ್ ಆಗಿ ಸಹ ಮಾಡ್ಬೋದು ಜಟ್ಪಟ್ ಆಗಿದ್ರೆ, Okay, ನೋ okay. ಪ್ರಾಬ್ಲಮ್. ಈಗ ನಾನು ಇದಕ್ಕೆ ಕಾರ್ನ್ಫ್ಲವರ್ ಮತ್ತೆ ಒಂದ್ ಸ್ವಲ್ಪ ರೈಸ್ ಫ್ಲವರ್ ಅನ್ನು ಹಾಕಿ ಕೋಟ್ ಮಾಡ್ತಾ ಇದ್ದೇನೆ. ಅದು ರೈಸ್ ಫ್ಲವರ್ ಯಾಕೆ ಹಾಕೋದಂದ್ರೆ ಕಾರ್ನ್ಫ್ಲವರ್ ಅಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಇರ್ತದೆ, ಆದ್ರೆ ರೈಸ್ ಫ್ಲವರ್ ಹಾಕಿದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ. ಎಕ್ಸ್ಟ್ರಾ ಹೌದು, ಕ್ರಿಸ್ಪಿ ಹೌದು, ಆಗ್ತದೆ. ಅದಕ್ಕೆ ನಾನು ಕಾರ್ನ್ಫ್ಲವರ್ ಆಮೇಲೆ ಇದು ರೈಸ್ ಫ್ಲವರ್, ಅಕ್ಕಿ ಹುಡಿ. ಓಕೆ. ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ರೈಸ್ ಫ್ಲವರ್ ಸ್ವಲ್ಪ ಲೆಸ್. ಓಕೆ. ಇದನ್ನು ಈ ಚಿಕನ್ ಪೀಸಸ್ ಅನ್ನು ಚೆನ್ನಾಗಿ ಕೋಟ್ ಮಾಡಬೇಕು. Okay. ಇದರಲ್ಲಿ ಸೊ ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಅದರ ಬೈಂಡಿಂಗ್ ಬರುತ್ತೆ ಅಷ್ಟು ಕೋಟಿಂಗ್ ಒಳ್ಳೆ ಚೆನ್ನಾಗಿ. ಬರಬೇಕು. ಓಕೆ. ಅನಂತರ ಈಗ ಒಂದು ಎಗ್. ಓಕೆ. ಸೊ ಒಂದು ಮೊಟ್ಟೆ ಸಾಕಾಗುತ್ತೆ ಹಾಗಾದ್ರೆ? ಯಾ, ಒಂದು ಸಾಕಾಗ್ತದೆ. ಈ ಮೊಟ್ಟೆಯನ್ನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಇದು ಮೊಟ್ಟೆ ನಾವು ಯಾಕೆ ಹಾಕುದಂದ್ರೆ ಈ ಕಾರ್ನ್ಫ್ಲವರ್ ಮತ್ತೆ ಈ ರೈಸ್ ಫ್ಲವರ್ ಹಾಕಿದೇವಲ್ಲ, ಅದು ಇದಕ್ಕೆ ಚೆನ್ನಾಗಿ ಹಿಡ್ಕೊಳ್ತದೆ ಕೋಟಿಂಗ್. Okay, okay. ಅದೇ ಎಣ್ಣೆಯಲ್ಲಿ ಬಿಡುವುದಿಲ್ಲ ಇದು ಎಗ್ ಸೊ ಅದಕ್ಕೋಸ್ಕರ ಎಗ್ ಹಾಕಿ. ಹೌದು. ಓಕೆ. ಇನ್ನು ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಗಾದ್ರೆ ಎಣ್ಣೆ ಇಟ್ಕೊಳ್ಳೋಣಲ್ಲ? ಹೌದು. ಸೊ ಇದು ನಿಮ್ಗೆ ಗೊತ್ತೇ ಇದೆ, ಆಲ್ವೇಸ್ ದಿ ಒನ್ ಆಫ್ ದಿ ಬೆಸ್ಟ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ ಡಿ ಇ ಇರುವಂತಹ ಎಣ್ಣೆ ಇದು. ಹೌದು. ಸೊ ಈ ಎಣ್ಣೆಯನ್ನು ಸಾಕಾ? ಓಕೆ. ಓಕೆ. ಯಾವಾಗ್ಲೂ ಚಿಕನ್ ಫ್ರೈ ಮಾಡುವಾಗ ಅದು ಆಯಿಲ್ ಟೆಂಪರೇಚರ್ ಒಂದು ಕರೆಕ್ಟ್ ಆಗಿರ್ಬೇಕು. ಅಲ್ವಾ? ಯಾಕಂದ್ರೆ Okay. ಅದು ಆಯಿಲ್ ಸರಿ ಬಿಸಿ ಇಲ್ಲ ಅಂತ ಹೇಳಿದ್ರೆ ಈ ನಮ್ಮ ಚಿಕನ್ ನಾವು ಹಾಕಿದ್ದೇವಲ್ಲ ಅದು ಸಾಗಿ ಆಗಿ ಅಂದ್ರೆ ಸಾಫ್ಟ್ ಆಗಿ ಬರ್ತದೆ, Okay, ಕ್ರಿಸ್ಪ್ okay. ಆಗಿ ಬರುವುದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಒಂದ್ ಸ್ವಲ್ಪ Correct ಚೆನ್ನಾಗಿ ಬಿಸಿ ಆಗ್ಬೇಕು, ಕಾದಿದ್ರೆ ಅದು temperature ಸರಿ ಬಂದ್ರೆ ಒಳ್ಳೇದಲ್ವಾ? ಮತ್ತೆ ನಾನು ಒಂದು ಅಬ್ಸರ್ವೇಷನ್ ಮಾಡಿದ್ದೇನೆ, ಈ ಸನ್ಫ್ಲವರ್ ಆಯಿಲ್ ಅಲ್ಲ, ಇದು ಪ್ರೀಮಿಯಂ ಆಯಿಲ್ ತುಂಬಾ ಚೆನ್ನಾಗಿದೆ, ವೆರಿ ಲೈಟ್. ನೀವು ತುಂಬಾ ಫ್ರೈಡ್ ಐಟಮ್ಸ್ ತಿನ್ನುವವರು ಈ ಇದ್ರಲ್ಲಿ ಒಂದು ಡೀಪ್ ಫ್ರೈ ಮಾಡಿ ತಿಂದ್ರೆ ನಿಮ್ಗೆ ಅದು ಹೆವಿನೆಸ್ ಆಗಲ್ಲ ಅಲ್ವಾ? ಅದು ಇದು ನನ್ನ ಪರ್ಸನಲ್ ಅಬ್ಸರ್ವೇಷನ್. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವು ತುಂಬಾ ಫ್ರೈಡ್ ಐಟಮ್ಸ್ ಮಾಡ್ತೇವೆ. Okay, ನಮ್ಗೆ okay. ಸ್ಟಾರ್ಟರ್ಸ್ ಆಗ್ಬೋದು, ಮಕ್ಕಳಿಗೆ ಸಂಜೆ ತಿಂಡಿ ಕೂಡ ಆಗ್ಬೋದು, ಅವ್ರಿಗೆ ಫ್ರೈಡ್ ಐಟಮ್ಸ್ ಅಲ್ಲಿ ಎಲ್ಲರಿಗೆ ಇಷ್ಟ. ಆದ್ರೆ ನಾನು ಕೂಡ ಯೂಸ್ ಮಾಡೋದು ಹೆಚ್ಚಾಗಿ ಇದ್ರೆ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ಜಸ್ಟ್ ಟೆಂಪರೇಚರ್ ಚೆಕ್ ಮಾಡ್ಲಿಕ್ಕೆ ಇದೊಂದು ಸ್ಟಿಕ್ ಹಾಕ್ತಾ ಇದ್ದೇನೆ. ಓಕೆ. ಯಾ, ನೋಡಿ ಈಗ ಬಬಲ್ಸ್ ಬರ್ತಾ ಇದೆಯಲ್ಲ, ಹೌದು. ಹಾಗಾದ್ರೆ ಎಣ್ಣೆ ಬಿಸಿ ಆಗಿದೆ. ಹೌದು, ಕರೆಕ್ಟ್ ಆಗಿದೆ. ಇದು ಯಾವಾಗ್ಲೂ ನೀವು ಜಸ್ಟ್ ಆಯಿಲ್ ಟೆಂಪರೇಚರ್ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಇದು ಮಾಡಿಟ್ರೆ ನಮಗೆ ಓಕೆ, ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್ ಆಗಿ ಬರುತ್ತೆ. ಓಕೆ. ಎಸ್. ಎಸ್. ಈಗ ನಾವು ಚಿಕನ್ ಫ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಚಿಕನ್ ಸಣ್ಣ ಸಣ್ಣ ಪೀಸ್ ಮಾಡಿರೋದ್ರಿಂದ ಫ್ರೈ ಆಗ್ಲಿಕ್ಕೂ ಅಷ್ಟು ಟೈಮ್ ತಕೊಳ್ಳಿಕ್ಕಿಲ್ಲ ಹೌದು, ಅಲ್ವಾ? ಬೇಗ ಫ್ರೈ ಆಗ್ತದೆ, ನೋ ಪ್ರಾಬ್ಲಮ್. ನಾನು ಹ್ಯಾಂಡ್ ಯೂಸ್ ಮಾಡಿ ಹಾಕ್ತೇನೆ, ಅದೇ better, ಯಾಕಂದ್ರೆ ಹೌದು. ಅದು ಸಪರೇಟ್ ಆಗಿ ಬರಲಿ. Correct, ಮತ್ತೆ correct. ಅದು ಇಲ್ಲಾಂದ್ರೆ ಒಂದಕ್ಕೊಂದು stick ಅಂಟ್ಕೊಂಡ್ರೆ ಆಗ್ತದೆ. ಕಷ್ಟ ಹೌದು, ಆಗುತ್ತೆ. ಕೈಯಲ್ಲಿ ಮಾಡಿದ್ರೆ ಚೆಂದಾಗಿ ಬರ್ತದೆ. ಸೊ ನೀವು ಇದು ಚಿಕನ್ ಬ್ರೆಸ್ಟ್ ಪೀಸಸ್ ತಗೊಂಡಿದ್ರೆ? ಹೌದು, ಚಿಕನ್ ಬ್ರೆಸ್ಟ್. ಇದು ತುಂಬಾ ಟೆಂಡರ್ ಆಗಿರುತ್ತೆ, ಬೇಗ ಫ್ರೈ ಆಗ್ತದೆ, ಏನ್ ಪ್ರಾಬ್ಲಮ್ ಇಲ್ಲ. ಇದು ಚಿಕನ್ ಈಗ ಒಂದ್ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು. ಓಕೆ. ಸೊ ಜಾಸ್ತಿಯಾಗಿ ಈ ತರ ಫ್ರೈಡ್ ಚಿಕನ್ಸ್ ಗಳೆಲ್ಲ ನಾವು ಹೊರಗಡೆ ಹೋದಾಗ ರೆಸ್ಟೋರೆಂಟ್ ಗಳಲ್ಲೆಲ್ಲ ತಿಂತೇವೆ. ಹೌದು. ಅದು ನಮ್ಗೆ ಟೇಸ್ಟ್ ನೋಡ್ಬೇಕು, ಇದು ಟೇಸ್ಟ್ ನೋಡ್ಬೇಕು ಅಂತ ಹೇಳಿ. ಬಟ್ ನಮ್ಗೆ ಗೊತ್ತಿರಲ್ಲ ಯಾವ ಎಣ್ಣೆ ಎಷ್ಟ್ ಸಲ ಅದರಲ್ಲಿ ಫ್ರೈ ಮಾಡಿರ್ತಾರೆ, ಅದೆಲ್ಲ ಗೊತ್ತಿರಲ್ಲ ಅಲ್ವಾ? ಸೊ ಇದು ರೆಸಿಪೀಸ್ ನಮ್ಗೆ ಮೊದ್ಲೇ ಗೊತ್ತಿದ್ರೆ ಮನೆಯಲ್ಲೇ ಮಾಡ್ಕೊಳ್ಬಹುದು. ಆಫ್ ಕೋರ್ಸ್, ಯಾವಾಗ್ಲೂ ಮನೆಯಲ್ಲಿ ಮಾಡಿದ ಫುಡ್ ಹೆಲ್ತಿ ಫುಡ್ ಅಲ್ವಾ? ಸೊ ಸ್ವಲ್ಪ ಕಲರ್ ಚೇಂಜಸ್ ಬರ್ತಾ ಇದೆ ಅಲ್ವಾ? ಲೈಟ್ ಬ್ರೌನ್ ಆಗುವವರೆಗೆ ಓಕೆ ಫ್ರೈ ಮಾಡುವ, ಯಾಕಂದ್ರೆ ಅದು ಒಳಗಿಂದ ಸರಿ ಕುಕ್ ಆಗಲಿ. ಓಕೆ. ಮತ್ತೆ ಅದು ಕೋಟಿಂಗ್ಸ್ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ. ಹೌದು. ಈಗ ಕಲರ್ ನೋಡಿ ಚೇಂಜ್ ಆಗ್ತಾ ಬಂದಿದೆ. ಓಕೆ. ಜಸ್ಟ್ ನೋಡ್ಬೋದು, ನೋಡಿ. ತೆಗೆಯುವುದಾ? ರೆಡಿ ಆಗಿದೆ, ತೆಗೆಯು. ಗ್ಯಾಸ್ ಬೇಕಾ? ಆಫ್ ಮಾಡ್ಲಿಯಾ? ಇರ್ಲಿ ಅದು ಒಂದು ತೆಗೆಯುವವರೆಗೆ. ಓಕೆ.
ಈಗ ಗ್ಯಾಸ್ ಆಫ್ ಮಾಡುವಲ್ಲ. ಓಕೆ, ಸೊ ವಾಟ್ ಇಸ್ ನೆಕ್ಸ್ಟ್ ಹಾಗಾದ್ರೆ? ಈಗ ನೆಕ್ಸ್ಟ್ ನಾವು ಇದಕ್ಕೆ ಲೆಮನ್ ಸಾಸ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. Okay. ಒಂದು ಕಡಾಯಿ, ಸೊ ಇದು ಈ ಕಡೆ ಶಿಫ್ಟ್ ಮಾಡುದಾ? ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇದೇ ಹಾಕುದಾ? ಹಾಕಿ. ಸೊ ಬಿಸಿ ಇರೋದ್ರಿಂದ ಸ್ವಲ್ಪ ವರ್ಕ್ ಕೂಡ ಫಾಸ್ಟ್ ಆಗುತ್ತೆ ಅಲ್ವಾ? ಆಗ್ತದೆ. ಎಷ್ಟು ಬೇಕು ಎಣ್ಣೆ? ಸಾಕು ಸಾಕು ಸಾಕು. ಈಗ ಇದು ಎಣ್ಣೆ ಆಲ್ರೆಡಿ ಈಗ ಬಿಸಿ ಆಗಿದೆ, ಅದಕ್ಕೆ ನಮಗೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋದು. Okay. ಫಸ್ಟ್ ಇದರಲ್ಲಿ ನಾನು ಸ್ವಲ್ಪ ಚಾಪ್ ಮಾಡಿದ್ದಂಥ ಗಾರ್ಲಿಕ್ ಅನ್ನು ಯೂಸ್ ಮಾಡ್ತಾ ಇದ್ದೆ. ಸೊ ಇದೀಗ ನಾವು ಸಾಸ್ ರೆಡಿ ಮಾಡ್ಕೊಳ್ಳೋದಲ್ವಾ? ಲೆಮನ್ ಸಾಸ್. ಓಕೆ, ಗಾರ್ಲಿಕ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಯಾಕೆಂದ್ರೆ ಆ ಗಾರ್ಲಿಕ್ ಇದು ಫ್ಲೇವರ್ ಒಂದು ಆಯಿಲ್ ಅಲ್ಲಿ ಬಿಟ್ಟು ಹೋಗುವಾಗ ಅದರ ಅರೋಮಾ ಚೆನ್ನಾಗಿ ಬರುತ್ತೆ. ಹೌದು, ಆಕ್ಚುಲಿ ನಾವು ಚಿಕನ್ ಅಲ್ಲಿ ಸಹ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇವೆ, Okay. ಆದ್ರೆ ಸಹ ಅದು ಚಿಕನಿನ ಫ್ಲೇವರ್, ಅದು ಅದರಲ್ಲಿ ಫ್ಲೇವರ್, ಆದ್ರೆ ಹೀಗೆ ನಾವು ಹಾಕೋದ್ರಿಂದ ಅಲ್ಲ, ನಾವು ತಿನ್ನುವಾಗ ಗಾರ್ಲಿಕ್ ಒಂದು ಬಾಯಿಗೆ ಬಾಯಿಗೆ ಅದು ಮತ್ತೆ ಸಿಗುತ್ತೆ, ಹೌದು. ಗಾರ್ಲಿಕ್ ಮತ್ತೆ ತುಂಬಾ ಡೈಜೆಷನ್ ಗೆ ಸಹ ಒಳ್ಳೇದು, ನಿಮ್ Correct, ಕೊಲೆಸ್ಟ್ರಾಲ್ ಗೆ correct. ಸಹ ಒಳ್ಳೇದು. ಹಾಗೆ ಗಾರ್ಲಿಕ್ ಅಲ್ಲಿ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಓಕೆ ಓಕೆ. ಇದ ನಂತರ ಒಂದು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಅನ್ನು ಗ್ರೀನ್ ಹಾಕ್ತಾ ಚಿಲ್ಲೀಸ್. ಇದ್ದೀನಿ. ಓಕೆ, ಇದನ್ನ ನಾವು ಜಾಸ್ತಿ ಫ್ರೈ ಮಾಡ್ಬೇಕಂತಿಲ್ಲ, Okay. ಯಾಕಂದ್ರೆ ಅದರ ಕ್ರಿಸ್ಪ್ನೆಸ್ ಸಿಗುತ್ತೆ ಅಲ್ವಾ? ಅದರಲ್ಲಿ ಇರ್ಲಿ. ಅದು ಮತ್ತೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಸ್ ಹಾಕ್ತಾ ಓಕೆ. ಇದ್ದೇನೆ. ಸೊ ಈ ತರದ್ದೆಲ್ಲ Green capsicum. ಡಿಶಸ್ ಅಲ್ಲಿ ಇದೆಲ್ಲ ಇರುತ್ತೆ. ಹೌದಾ, ಮೋಸ್ಟ್ಲಿ ಇದಿರುತ್ತೆ. ಇದು ಅಂದ್ರೆ ಇದೊಂದು ಚೈನೀಸ್ ಟೈಪ್, Correct, ಹೌದು. ಅದರಲ್ಲಿ ಲೆಮನ್ ಮತ್ತೆ ಹನಿ ಅಂತ ಹೇಳಿದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಟೇಸ್ಟ್ ಒಳ್ಳಾಗಿ. ನನ್ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಯಾವ ತರ ಬರ್ಬೋದು ಲೆಮನ್ ಮತ್ತು ಹನಿಯ ಟೇಸ್ಟ್ ಚಿಕನ್ ಜೊತೆ ಯಾವ ಅದರ ತರ. ಟೇಸ್ಟ್ ತುಂಬಾನು ಅಂದ್ರೆ ಒಂದು ಟ್ಯಾಂಗಿ ಅಂಡ್ ಸ್ವೀಟ್ ಟೇಸ್ಟ್. ಸೊ ನೀವು ನಂಗೆ ಇನ್ನೂ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿಯೇ ಮಾಡ್ತಾ ಇದ್ದೀರಾ. ಹೌದೌದೌದು. ಈಗ ಇದರಲ್ಲಿ ನಾನು ಈ ಚಿಕನ್ ಸ್ಟಾಕ್ ಅನ್ನು ಹಾಕ್ತಾ ಇದ್ದೇನೆ, ಚಿಕನ್ ಸ್ಟಾಕ್. ಓಕೆ, ಇದು ಏನಂದ್ರೆ ಇದು ನಾವು ಚಿಕನ್ ಇನ್ನ ಬೋನ್ಸ್ ಇದೆ, ಈಗ ಚಿಕನ್ ಬ್ರೆಸ್ಟ್ ಇದು ಫ್ಲೆಶ್ ತೆಗೆದ ನಂತರ ಎಕ್ಸ್ಟ್ರಾ ಬೋನ್ಸ್ ಎಲ್ಲ ಇರುತ್ತೆ ಅಲ್ಲ, ಅದ್ರದ್ದು ನಾವು ಸ್ಟಾಕ್ ಅದನ್ನ ಬಾಯ್ಲ್ ಮಾಡಿ ಅದರ ಸ್ಟಾಕ್ ಅನ್ನು ತೆಗೆದ್ರೆ ತೆಗೆದಿರ್ತೇವೆ. ಓಕೆ. ಸೊ ಅದು ಬಾಯ್ಲ್ ಮಾಡಿದಾಗ ಉಳಿದಂತ ಅದರ ನೀರು. ಹೌದು, ಅದರ ನೀರು. ಈಗ ಈ ನೀರಿಗೆ ನಾನು ಲೆಮನ್ ಜ್ಯೂಸ್ ಅನ್ನು ಹಾಕ್ತಾ ಇದ್ದೇನೆ. ಓಕೆ, ಇದು ಈ ಇಂಗ್ರೀಡಿಯೆಂಟ್ ಲೆಮನ್ ಅದಕ್ಕೆ ಒಂದು ಸ್ಪೆಷಲ್ ಟೇಸ್ಟ್ ಟೇಸ್ಟ್ ಅನ್ನು ಕೊಡುತ್ತೆ. ಓಕೆ, ಕೊಡುತ್ತೆ. ಮತ್ತೆ ಈಗ ಒಂದು ಸ್ವಲ್ಪ ಕಾರ್ನ್ ಸ್ಲರಿ. ಓಕೆ. ಸೊ ಬಿಕಾಸ್ ಆಫ್ ದ ಥಿಕ್ನೆಸ್ ಅಲ್ವಾ? ಸಮ್ ವಾಟರ್. ಓಕೆ, ಹಾಕ್ಲಿಯಾ? ಈ ಕಾರ್ನ್ ಸ್ಲರಿ ಹಾಕೋದ್ರಿಂದ ಈ ಸಾಸಿಗೆ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಹೌದು. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಹನಿ. ಹನಿ. ಓಕೆ. ಸೊ ಇದೆಲ್ಲ ಈ ಟೈಮ್ ಅಲ್ಲೇ ಮಿಕ್ಸಿಂಗ್ ಆಗುತ್ತೆ. ಎಸ್. ಇದನ್ನು ಒಂದು ಸ್ವಲ್ಪ ಸ್ಟರ್ ಮಾಡ್ತಾ ನೋಡಿ ಎಷ್ಟು ಬೇಕಾ ತಿಕ್ ಆಗ್ತಾ ಬಂತು. ಹೌದು. ಈಗ ಹನಿ ಹಾಕ್ತಾ ಇದ್ದೇನೆ. ಓಕೆ. ಸೊ ಲೆಮನ್ ಆಯ್ತು, ಹನಿ ಆಯ್ತು, ಇನ್ನು ಚಿಕನ್ ಆಡ್ ಮಾಡ್ಲಿಕ್ಕೆ. ಓಕೆ. ಮತ್ತೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬೋದು. Okay. ಜಸ್ಟ್ ಈ ಇದಕ್ಕೆ ಚಿಕನಿಗೆ ಆಲ್ರೆಡಿ ನಾವು ಸಾಲ್ಟ್ ಹಾಕಿದ್ದೇವಲ್ಲ, ನಿಮ್ಗೆ ಸವರ್ ಟೇಸ್ಟ್ ಜಾಸ್ತಿ ಇದ್ರೆ Okay, ಹನಿಯನ್ನು ಆಡ್ ಆಡ್ ಮಾಡಬಹುದಲ್ವಾ? ಮಾಡಬಹುದು. ಓಕೆ. ಈಗ ಈ ಚಿಕನ್ ಅನ್ನು ನಾವು ಅದರಲ್ಲಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ. ಸೊ ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಹೆಲ್ದಿ ಇದೆ ಅಂತ ಹೇಳಿ ಅಲ್ವಾ? ನೋ ಮೋರ್ ಆಯಿಲ್ ಕಂಟೆಂಟ್ ಆಗಿರ್ಬೋದು ಅಥವಾ ಕಲರ್ ಇರ್ಬೋದು, ಇದು ಏನೂ ಇಲ್ಲ. ಈ ಗ್ರೀನ್ ಕಲರ್ ಅಲ್ವಾ? ಲೆಮನ್ ಇದು ನೋಡಿದಾಗಲೇ ಗೊತ್ತಾಗುತ್ತೆ blend, ಹೌದು. ಸಮಥಿಂಗ್ ಯೆಲ್ಲೋಯಿಶ್ ಇರೋದ್ರಿಂದ ಲೆಮನ್ ಕಂಟೆಂಟ್ ಇದೆ ಅಂತ ಹೇಳಿ. ಹೌದು. ಸೊ ಜಾಸ್ತಿಯಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ತುಂಬಾ ಖಾರ ಖಾರ ಕಂಡಾಗ ಅದು ಬೇಡವಾ ಅಂತ ತಿನ್ನೋದು ಬೇಡ ಅಂತ ಆ ತರ ಆಗುತ್ತೆ. ಬಟ್ ಇದು ನೋಡಾಗ ತುಂಬಾ ಮೈಲ್ಡ್ ಆಗಿ ಕಾಣ್ತಾ ಇದೆ. ಹೌದೌದು. ಸೊ ಆಯ್ತಾ? ಅಷ್ಟು ಇದಾಗಿದೆ. Done. ಈಗ ಅದನ್ನು ಸರ್ವ್ ಮಾಡು. ಓಕೆ. ಸೊ ಸರ್ವ್ ಮಾಡ್ಕೊಳ್ಳೋ ಹಾಗಾದ್ರೆ.
ಇದನ್ನೀಗ ನಾವು ಸ್ವಲ್ಪ ಗಾರ್ನಿಶಿಂಗ್ ಮಾಡುವ. ಓಕೆ, ಸ್ಪ್ರಿಂಗ್ ಆನಿಯನ್ ಅದು ಯಾವ ಚೈನೀಸ್ ಐಟಮ್ ಅಲ್ಲೂ ಇರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಎಳ್ಳು ತಿಲ್, ಕರೆಕ್ಟ್. ಮತ್ತೆ ಇದು ಜಿಂಜರ್ ಜುವನೈಲ್ಸ್, ಅದು ನಾನು ಅದನ್ನು ರಾ ಇಟ್ಟಿದ್ದೇನೆ, ಯಾಕಂದ್ರೆ ಅದ್ರ ಚಿಕನ್ ಒಟ್ಟಿಗೆ ತಿನ್ನುವಾಗ ಉಂಟಲ್ಲ ಅದು ಜಿಂಜರ್ ಇದು. ಸೊ ನೀವಂತೂ ಸಿಕ್ಕಾಪಟ್ಟೆ ಈ ರೆಸಿಪಿಯನ್ನು ರಿಚ್ ಮಾಡಿಬಿಟ್ರಿ. ನೋಡ್ಲಿಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಕಾಣ್ತದೆ, ಕರೆಕ್ಟ್, ತಿನ್ಲಿಕ್ಕೆ ಸಹ ತುಂಬಾ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಲೆಮನ್ ಮತ್ತು ಕೊರಿಯಾಂಡರ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಓಕೆ, ಹಾಗೆ ಈ ಹರ್ಬ್ಸ್ ಎಲ್ಲ ಒಟ್ಟಿಗೆ ಇದ್ರೆ ಉಂಟಲ್ಲ ಸೊ ಅದರ ಎಲ್ಲ ಫ್ಲೇವರ್ ಒಂದು ಮಿಕ್ಸ್ ಫ್ಲೇವರ್ಸ್ ಹೌದು. ಓಕೆ, ಡನ್ ಅಲ್ವಾ? ಎಸ್. ಎಸ್, ಈಗ ನಮ್ಮ ಲೆಮನ್ ಹನಿ ಚಿಕನ್ ರೆಡಿ ಆಗಿದೆ. ರೆಡಿ ಅಲ್ವಾ? ವಾವ್, ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಎಸ್ ವೀಕ್ಷಕರೇ, ಸೀರಿಯಸ್ಲಿ ಇದರ ಅರೋಮಾ ಅಂಡ್ ಬೈ ಲುಕ್ ತುಂಬಾ ಚೆನ್ನಾಗಿದೆ. ಸೊ ಟೇಸ್ಟ್ ಅಂತೂ ನಾನು ಆಮೇಲೆ ಹೇಳ್ತೇನೆ. ವೆರಿ ಸಿಂಪಲ್. ಸೊ ಲೆಮನ್ ಹನಿ ಚಿಕನ್ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಹನಿ ಲೆಮನ್ ಚಿಕನ್ ತಯಾರಿಸುವ ವಿಧಾನ. ಮೊದಲು ಕೋಳಿ ಮಾಂಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸ್, ಅರುಣಾ ಕರಿಮೆಣಸು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಸಿ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ 3ರಿಂದ 4 ಚಮಚ ಕಾರ್ನ್ಫ್ಲೋರ್ ಹಾಗೂ ಮೈದಾ ಹಿಟ್ಟು, 1 ಮೊಟ್ಟೆ ಹೊಡೆದು ಕಲಸಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಬಳಿಕ ಇನ್ನೊಂದು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಮ್ ಅನ್ನು ಹುರಿದು ಚಿಕನ್ ಸ್ಟಾಕ್ ಅಂದರೆ ಕೋಳಿ ಮಾಂಸ ಬೇಯಿಸಿದ ನೀರು, ನಿಂಬೆ ರಸ, ತೆಳು ಮಾಡಿದ ಕಾರ್ನ್ಫ್ಲೋರ್, 1 ಚಮಚ ಜೇನುತುಪ್ಪ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ. ಸಾಸ್ ಬೆಂದ ನಂತರ ಕರಿದ ಕೋಳಿ ಮಾಂಸವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಹನಿ ಲೆಮನ್ ಚಿಕನ್ ರೆಡಿ. ಮೇಲಿನಿಂದ ಈರುಳ್ಳಿ ದಂಟು, ಬಿಳಿ ಎಳ್ಳು, ಶುಂಠಿ ತುರಿ ಹಾಕಿ ಸರ್ವ್ ಮಾಡಿ. ಎಸ್, ಸೊ ನಮ್ಮ ವೀಕ್ಷಕರು ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರು. ಬಟ್ ನನಗೇನೋ ಇನ್ನೊಂದು ರೆಸಿಪಿ ಆಗೋ ತನಕ ವೆಯ್ಟ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಆಗ್ಲಿಂದಲೇ ನೀವು ಕ್ಯೂರಿಯಾಸಿಟಿ ನನಗೆ ಬಿಲ್ಡ್ ಮಾಡಿಟ್ಟಿದ್ದೀರಾ. ಸೊ ಹಾಗಾದ್ರೆ ಟೇಸ್ಟ್ ನೋಡಿ ಬಿಡುವ. ಎಸ್, ತಗೊಳ್ಳಿ ಮೇಡಮ್. ಸೊ ಬೈ ಟೇಸ್ಟ್ ಯಾವ ರೀತಿ ಇದೆ ನೋಡ್ಲಿಕ್ಕಂತೂ ಚೆನ್ನಾಗಿದೆ. ವಾವ್. ಸೊ ಸೀರಿಯಸ್ಲಿ ಈ ಮೇಲೆ ನೀವು ಹಾಕಿದಂಥ ಎಲ್ಲ ಹರ್ಬ್ಸ್ಗಳು ಅದರ ಜೊತೆಗೆ ಆ ಲೆಮನ್ ಆ್ಯಂಡ್ ಹನಿ, ಖಟ್ಟ ಮೀಠ ಅಂತ ಹೇಳ್ತಾರಲ್ವಾ, ಸಕಲಾದಂಥ ಟೇಸ್ಟ್. ಆ್ಯಂಡ್ ನಿಜವಾಗ್ಲೂ ಖಾರ ಅಂತ ಅನಿಸ್ತಾ ಇಲ್ಲ. ಹೌದು, ಮೈಲ್ಡ್ ಆದಂತಹ ಟೇಸ್ಟ್, ಲಿಟಲ್ ಅದರಲ್ಲಿರುವಂತಹ ಖಾರದ ಅಂಶ, ಅದರ ಜೊತೆಗೆ ಎಲ್ಲ ರೀತಿಯ ಬ್ಲೆಂಡಿಂಗ್ ಸೂಪರ್ ಆಗಿದೆ. ಸೊ ಈ ಪ್ಲೇಟ್ ಅಂತೂ ನಾನು ಖಾಲಿ ಮಾಡಲೇಬೇಕು. ಹೀಗೇನೆ ತಿನ್ಬೋದು, ಊಟ ಏನು ಬೇಡ ಅಲ್ವಾ? ಎಸ್. ಸೊ ವೀಕ್ಷಕರೇ, ನಿಜವಾಗ್ಲೂ ಎಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು. ಯಾಕೆ ಗೊತ್ತಾ, ಈ ಒಂದು ಹೊಸ ಟೇಸ್ಟ್ ಪ್ರತಿ ಸಲ ನಮಗೆ ಈ ಚಿಕನ್ ಪದಾರ್ಥದಲ್ಲಿ ಅಥವಾ ನಾವು ಮಾಡುವಂಥ ರೆಸಿಪಿಯಲ್ಲಿ ಸಿಗಲ್ಲ. ಸೊ ಈ ಲೆಮನ್ ಹನಿ ಚಿಕನ್ ನನಗಂತೂ ಖುಷಿ ಆಯಿತು. ಫುಲ್ ಪ್ಲೇಟ್ ಖಾಲಿ ಮಾಡಲಿಕ್ಕಿದೆ. ಸೊ ಇನ್ನೊಂದು ರೆಸಿಪಿ ಕೂಡ ರೆಡಿ ಆಗಲಿಕ್ಕಿದೆ. ಅಲ್ಲಿ ತನಕ ನೀವು ತಗೊಳ್ಳೋಂಥ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಒನ್ ಆಫ್ ದಿ ಬೆಸ್ಟ್ ಕುಚ್ಚಲಕ್ಕಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ದಿಢೀರಾಗಿ ಏನಾದರೂ ಪದಾರ್ಥ ಮಾಡಬೇಕಾದ್ರೆ ರೆಡಿ ಮಸಾಲೆಗಳು, ದಟ್ ಈಸ್ ಅರುಣಾ ಮಸಾಲೆ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್, ಪೋಸ್ಟ್ ಮ್ಯಾನ್ ತೂತ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಹನಿ ಲೆಮನ್ ಚಿಕನ್ ಅಂತೂ ಸಖತ್ತಾಗಿತ್ತು. ಸೊ ಫುಲ್ ಒಂದು ರೆಸಿಪಿ ಟೇಸ್ಟ್ ನೋಡಿ ಆಯಿತು. ಸೊ ನೆಕ್ಸ್ಟ್ ಹೇಳಿದ್ದಾರೆ ಬೇಬಿ ಪೊಟ್ಯಾಟೋದಲ್ಲಿ ಒಂದು ರೆಸಿಪಿ ಅಂತ ಹೇಳಿದ್ದಾರೆ. ಬನ್ನಿ ಅವ್ರ ಜೊತೆನೆ ಕೇಳುವ ಏನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಎಸ್ ಮೇಡಮ್, ಸೊ ದ ನೆಕ್ಸ್ಟ್ ರೆಸಿಪಿ ಹಾಗಾದ್ರೆ ಈ ಬೇಬಿ ಪೊಟೇಟೋಸ್ ಇದೆಯಲ್ಲ, ಇದನ್ನು ನಾನು ಬಾಯ್ಲ್ ಮಾಡಿ
ಕುಕ್ಕರಲ್ಲಿ ಪ್ರೆಷರ್ ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಓಕೆ. ಸೊ ಇದರಲ್ಲಿ ನಾವು ಮಾಡ್ತಾ ಇರೋದು ಏನೀಗ? ಇದರಲ್ಲಿ ಮಾಡುದು ಇದು ಒಂದು ಡ್ರೈ ಐಟಮ್ ಅಂದ್ರೆ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡುವಾಗ ಇದರ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಇದಕ್ಕೆ ನಾನು ಈ ಕಡಿಪತ್ತ ಲೀವ್ಸ್, ಓಕೆ, ಒಗ್ಗರಣೆ ಸೊಪ್ಪು. ಆದ್ರೆ ಇದನ್ನು ನಾನು ಈಗ ಇದಕ್ಕೆ ಒಂದು ಪೇಸ್ಟ್ ಆಗಿ ಗ್ರೈಂಡ್ ಮಾಡಿ ಅದರಲ್ಲಿ ಪೊಟೆಟೋಸ್ ಅನ್ನು ಫ್ರೈ ಮಾಡಿ ಒಂದು ಡ್ರೈ ಡಿಶ್ ಅನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾದ್ರೆ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಹೊಟ್ಟೆಗೆ ಡೈರೆಕ್ಟ್ ಹೋಗುತ್ತೆ. ಡೆಫಿನೆಟ್ಲಿ ಅಲ್ವಾ? ಸ್ಟಾರ್ಟ್ ಮಾಡುವ. ಓಕೆ. ಮೊದಲಿದಾಗಿ ಒಂದು ಕಡಾಯಿ ಇಟ್ಕೊಳ್ಳುವ. ಓಕೆ. ಒಂದು ಸ್ವಲ್ಪ ಎಣ್ಣೆ ಹಾಕಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ನಾನು ಫಸ್ಟ್ ಒಂದು ಸ್ವಲ್ಪ ಪೆಪ್ಪರ್ ಕಾರ್ನ್ಸ್ ಹಾಕ್ತಾ ಇದ್ದೇನೆ. ಓಕೆ. ಸೊ ಇದಕ್ಕೆ ಡೈರೆಕ್ಟ್ ಕರಿಮೆಣಸೆ ಹಾಕೋದು, ಹುಡಿ ಬೇಡ? ಬೇಡ. ಓಕೆ. ಸೊ ಅದರ ಜೊತೆಗೆ ಈ ಒಗ್ಗರಣೆ ಸೊಪ್ಪು ಈವನ್ ಫಾರ್ ಹೇರ್ಸ್ ಆಲ್ಸೋ ಇಟ್ಸ್ ಗುಡ್ ಅಂತ. ಎಸ್, ವೆರಿ ಗುಡ್. ಅದು ಹೇರ್ ಫಾಲ್ ತುಂಬಾ ರೆಡ್ಯೂಸ್ ಆಗುತ್ತೆ. ಆಕ್ಚುಲಿ ಅದರಲ್ಲಿ ಹೇರ್ ಆಯಿಲ್ ಕೂಡ ಮಾಡ್ತಾರೆ. ಅದನ್ನು ಆಯಿಲಿನ ಜೊತೆಗೆ ಬಿಸಿ ಮಾಡಿ ಆಯಿಲ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಗ್ರೇ ಆಗುದು ಸ್ವಲ್ಪ. ಇದಕ್ಕೆ ಒಂದು 2 ಡ್ರೈ ಚಿಲ್ಲೀಸ್ ಅನ್ನು ಹಾಕ್ತಾ ಇದ್ದೇನೆ. ಸರಿ. ಆಮೇಲೆ ಲಾಟ್ಸ್ ಆಫ್ ಕರಿ ಲೀವ್ಸ್, ತುಂಬಾ, ಬಿಕಾಸ್ ದಿಸ್ ಇಸ್ ಅ ಮೇನ್ ಇಂಗ್ರೀಡಿಯೆಂಟ್. ಇದರಲ್ಲಿ ಏನು ನೀವು ಇದು ಮಾಡ್ಬೇಕಂತ ಬೇಕಾದಷ್ಟು ಹಾಕ್ಬೋದು. ಓಕೆ. ಯಾಕಂದ್ರೆ ಎಷ್ಟು ಹಾಕ್ತೀರಲ್ಲ, ಜಾಸ್ತಿ ಹಾಕ್ತೀರಿ ಅಷ್ಟೇ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಡಿಶ್ ಅಲ್ಲಿ. ಓಕೆ, ಸಾಕು. ಇದನ್ನು ನಾವು ಜಾಸ್ತಿ ಫ್ರೈ ಮಾಡುದಿಲ್ಲ, ಯಾಕಂದ್ರೆ ನಮಗೆ ಅದರ ಗ್ರೀನ್ ಕಲರ್ ಮತ್ತೆ ರಿಚ್ನೆಸ್ ಅನ್ನು ನಾವು ಅದನ್ನು ರಿಟೇನ್ ಮಾಡಿದ್ವಿ. ಆಯ್ತು, ಗ್ಯಾಸ್ ಆಫ್ ಮಾಡುವಲ್ಲ. ಓಕೆ. ನೆಕ್ಸ್ಟ್ ಸ್ಟೆಪ್, ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಇದನ್ನೊಂದು ಡ್ರೈ ಪೌಡರ್ ಆಗಿ, ಡ್ರೈ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಹಾಕುವಲ್ಲ, ಹಾಕಿ. ಸಾಕಾ? ಸೊ ಇದಕ್ಕೆ ನೀರಾಗದ್ರದೆಲ್ಲ ಏನಿಲ್ಲ ಅಲ್ವಾ? ಡ್ರೈ ಪೇಸ್ಟ್ ಆಗಿ ಜಸ್ಟ್ ರಫ್ಲಿ ಗ್ರೈಂಡ್ ಮಾಡಿದ್ರೆ. ಓಕೆ. ಈಗ ಇದರಲ್ಲಿ ಎಣ್ಣೆ ಸಾಕು, ಅಷ್ಟೇ ಸಾಕು. ಗ್ಯಾಸ್ ಹಚ್ಚದಾ? ಓಕೆ. ಈಗ ನಾವು ಪೊಟೆಟೋಸ್ ಅನ್ನು ಫ್ರೈ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನಾನು ಅದಕ್ಕೆ ಸೀಸನಿಂಗ್ ಅಂದ್ರೆ ಒಗ್ಗರಣೆಗೆ ಹಾಕುವಂತ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕ್ತಾ ಇದ್ದೇನೆ. ಮೊದಲಿನಾಗಿ ಯಾವಾಗ್ಲೂ ನಾವು ಸೀಸನಿಂಗ್ ಮಾಡುವಾಗ ಈ ಮಸ್ಟರ್ಡ್ ಸೀಡ್ಸ್ ಒಂದು ಹಾಕ್ತಾ ಇರ್ತೇವೆ. ಫಸ್ಟ್ ಮಸ್ಟರ್ಡ್, ಸಾಸಿವೆ. ಓಕೆ. ಆನಂತರ ಒಂದು ಸ್ವಲ್ಪ ಜೀರಾ. ಓಕೆ. ಸ್ವಲ್ಪ ಮಿಕ್ಸ್ ಮಾಡಿ. ಓಕೆ. ಸೊ ಜಾಸ್ತಿಯಾಗಿ ಈ ಬೇಬಿ ಪೊಟ್ಯಾಟೋಸ್ ಎಲ್ಲ ಈ ಗುಜರಾತಿಯನ್ ಫುಡ್ ಅಲ್ಲೆಲ್ಲ ಜಾಸ್ತಿ ಅಲ್ವಾ? ಈಗ ಅಂತೂ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಮಕ್ಕಳಿಗೆ ಚಾಟ್ ಎಲ್ಲ ತುಂಬಾ ಇಷ್ಟ ಅಲ್ಲ. ಮತ್ತೆ ನಿಮ್ಮ ಹತ್ರ ಏನು ಮನೆಯಲ್ಲಿ ಇಲ್ಲದಿದ್ರೆ ಒಂದು ಪೊಟೆಟೋಸ್ ಒಂದು ಇರ್ತದೆ. ಇದು ಬೇಬಿ ಪೊಟೆಟೋಸೇ ಬೇಕಂತೇನೇ ಇಲ್ಲ. ನಿಮ್ಮ ನಾರ್ಮಲ್ ಪೊಟೆಟೋಸ್ ಇದ್ರೆ ಅದನ್ನ ಬಾಯ್ಲ್ ಮಾಡಿ ಕಟ್ ಮಾಡಿ ನಿಮ್ಗೆ ಯೂಸ್ ಮಾಡುವ. ಇದು ಸೌಂಫ್ ಹಾಕ್ತಾ ಇದ್ದೇನೆ. ಇದರಲ್ಲಿ ಒಂದು ತುಂಬಾ ಒಳ್ಳೆ ಫ್ಲೇವರ್ ಬರ್ತದೆ. ಮತ್ತೆ ಇದು ಡೈಜೆಷನ್ ಗೆ ಸಹ ತುಂಬಾ ಒಳ್ಳೆಯದು. ಮತ್ತೆ ಪೊಟೆಟೋಸ್ ಅಂತ ಹೇಳಿದ್ಮೇಲೆ ನಾವು ಒಂದು ಸ್ವಲ್ಪ ಅಸಫೋಟಿಡಾ, ಹಿಂಗ್, ಈ ಹಿಂಗ್ ಇದು ಒಂದು ಫ್ಲೇವರ್ ಒಂದು ತುಂಬಾ ಒಳ್ಳೆ ಬರುತ್ತೆ ಅದರಲ್ಲಿ. ಮತ್ತೆ ಇದು ಕ್ರಶ್ ಮಾಡಿದಂತ ಒಂದು ಸ್ವಲ್ಪ ಗಾರ್ಲಿಕ್, ಬೆಳ್ಳುಳ್ಳಿ, ಮತ್ತೆ ಈ ಆನಿಯನ್ಸ್, ಮತ್ತೆ ಒಂದು ಸ್ವಲ್ಪ ಟೊಮ್ಯಾಟೋಸ್, ಎಲ್ಲ ಹಾಕುದು. ಉದ್ದಿನ ಬೇಳೆ. ಈ ಉದ್ದಿನ ಬೇಳೆ ತಿನ್ನುವಾಗ ಇದು ನಮ್ಮ ಬೇರೆನೇ ಲೋಕಲ್ ಟೇಸ್ಟ್ ಬರುತ್ತೆ ಅದರಲ್ಲಿ. ಈಗ ನಾವು ಯಾವಾಗ್ಲೂ ಪೊಟೆಟೋಸ್ ಇದು ಬಾಜಿ ಎಲ್ಲ ಮಾಡೋದ್ಕಿಂತ ಅಂದ್ರೆ ಬಾಜಿ ನಾವು ಯಾವಾಗ್ಲೂ ನಾರ್ಮಲ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡ್ತೇವಲ್ಲ. ಇದು ಪೂರಿ ಮಾಡುವಾಗ, ಇಲ್ಲದಿದ್ರೆ ಮಸಾಲಾ ದೋಸೆಗೆ, ಈ ಒಂದು ಡಿಶ್ ಅಲ್ಲ ನಿಮ್ಗೆ ಪೂರಿ ಜೊತೆ ಕೂಡ ತಿನ್ಬಹುದು. ಜಸ್ಟ್ ಹೀಗೆ ಒಂದು ಸ್ಟಾರ್ಟರ್ ಆಗಿ ಸಹ ತಿನ್ಬಹುದು. ಇಲ್ಲದ್ರೆ ನಿಮ್ಮ ಹತ್ರ ಪ್ಲೇನ್ ರೈಸ್ ಮತ್ತು ದಾಲ್ ಇದ್ರೆ ಅದರ ಜೊತೆಗೆ ಸಹ ಇದು ಚಂದ ಆಗ್ತದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕಿ.
ಸೊ ದಿಸ್ ಇಸ್ ದ ಟರ್ಮರಿಕ್ ಪೌಡರ್. ಎಸ್. ಸೊ ಅರುಣಾದವರ ಅರಶಿನ ಹುಡಿ. ಯಾ. ಸಾಕಾ? ಈಗ ಇದರಲ್ಲಿ ನಾವು ಈ ಪೊಟೇಟೋಸ್ ಅನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೇವೆ. ಇದೀಗ ಹಾಕೋದ್ ಮುಂಚೆ ಒಂದು ಜಸ್ಟ್ ಹೀಗೆ ಫೋಕ್ ಅಲ್ಲಿ ಒಂದು ನೀವು ಹೀಗೆ ಪಿಯರ್ಸ್ ಮಾಡಿದ್ರೆ ಸೊ ಅದು ಹೀರ್ಕೊಳ್ಳುತ್ತೆ, ಎಲ್ಲ ಹಿಡ್ಕೊಳ್ಳುತ್ತೆ ಮಸಾಲೆ ಒಳಗೆ. ಅದು ನೀವು ಮೊದಲೇ ಪ್ರಿಪೇರ್ ಮಾಡಿಟ್ರೆ. ಓಕೆ. ಸೊ ಇನ್ ಕೇಸ್ ಬೇಬಿ ಪೊಟ್ಯಾಟೊ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಪೊಟೇಟೋಸ್ ಕೂಡ ಫ್ರೈ ಮಾಡಿ ಅದನ್ನು ನೀವು ಹಾಕ್ಬೋದು. ಓಕೆ. ಈಗ ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿ. ಈ ಜಾಸ್ತಿಯಾಗಿ ನಾರ್ತ್ ಅಲ್ಲೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಗಳೆಲ್ಲ ಇದಿರುತ್ತೆ. ಹೌದು ಅಲ್ವಾ? ಪಂಜಾಬಿ, ಗುಜರಾತಿ ಆ ತರ ಎಲ್ಲ. ಈಗ ಒಂದ್ ಸ್ವಲ್ಪ ರುಚಿಗೆ ಉಪ್ಪು. ಸೊ ಇದು ಬೇಬಿ ಪೊಟ್ಯಾಟೋಸ್ ಬೇಯಿಸಿದಂತಹ ಪೊಟ್ಯಾಟೊ ಹಾಕಿದ್ದಲ್ವಾ? ಹೌದು, ಬಾಯ್ಲ್ ಮಾಡಿ ಹಾಕಿದ್ದೆ. ನಾರ್ಮಲ್ ಪೊಟೇಟೋಸ್ ಆದ್ರೂ ಸಹ ಬಾಯ್ಲ್ ಮಾಡಿ ಕಟ್ ಮಾಡಿ ಹಾಕ್ಬೋದು ಇನ್ ಕನ್ಸಿಸ್ಟೆನ್ಸಿ ಸೈಜ್ ಅಲ್ಲಿ. ಈಗ ಈ ನಮ್ಮ ಗ್ರೈಂಡ್ ಮಾಡಿದಂತ ಡ್ರೈ ಪೇಸ್ಟ್ ಇದೆಯಲ್ಲ ಅದನ್ನು ನಾವು ಬಿಕಾಸ್ ದಿಸ್ ಇಸ್ ಅ ಮೇನ್ ಇಂಗ್ರೀಡಿಯಂಟ್ ಅಲ್ವಾ? ಎಸ್. ಮತ್ತೆ ಈ ಕರಿಪತ್ತ ಅಂತ ಹೇಳಿದ್ರೆ ಉಂಟಲ್ಲ, ಇದು ಒಂದು ನಮ್ಮ ಒಂದು ಲೋಕಲ್ ಹರ್ಬ್ ಅಲ್ವಾ? ಇದ್ರ ಒಂದು ಪರಿಮಳ ಉಂಟಲ್ಲ, ಯಾವುದರಲ್ಲಿ ಸಹ ಒಂದು ಒಗ್ಗರಣೆಗೆ ಒಂದು ಕರಿಪತ್ತ ಇದ್ರೆ ಉಂಟಲ್ಲ, ಯಾವ ಡಿಶ್ ಏನ್ ಆಗ್ತಾ ಇದ್ರು ಗೊತ್ತಾಗ್ತದೆ. ಒಂದು ತಡ್ಕ ಹಾಕಿದ್ರೆ ಅದ್ರಲ್ಲಿ ಕರಿಪತ್ತ ಬಿದ್ದಿದೆ ಅಂತ ಗೊತ್ತಾಗುತ್ತೆ. ಸೊ ಅಂದ್ರೆ ಕೇವಲ ಅರೋಮಕ್ ಅಂತ ಅಷ್ಟೇ ಅಲ್ಲ, ಈ ತರ ನಾವು ಈಗ ಡ್ರೈ ಡಿಶ್ ಮಾಡೋದ್ರಿಂದ ನಾನು ಇದರಲ್ಲಿ ಏನು ನೀರ್ ಹಾಕುದಿಲ್ಲ. ಸೊ ನೀವು ಅಡಿಗೆ ಮಾಡುವಾಗ ಒಂದು ಏನಂತ ಹೇಳಿದ್ರೆ ನೀವು ಕ್ಯೂರಿಯಾಸಿಟಿ ಮೊದಲೇ ಬಿಲ್ಡ್ ಮಾಡ್ತೀರಾ, ಇದು ಈ ತರ ಬರುತ್ತೆ, ಈ ತರ ಇದೆ, ಅದು ಆಗಿರ್ಬೇಕಲ್ಲ. ಅಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಗಂಡ ಬಂದು ನೋಡ್ತಾರೆ ವಾಟ್ಸ್ ಕುಕಿಂಗ್, ಏನ್ ಆಗ್ತಾ ಇದೆ, ಮಕ್ಕಳು ಬಂದು ವಾಟ್ ಆರ್ ಯು ಪ್ರಿಪೇರಿಂಗ್ ಅಂತ ಕೇಳ್ತಾರೆ. ಆ ಒಂದು ಎಕ್ಸೈಟ್ಮೆಂಟ್ ಎಲ್ಲರಿಗೆ ಏನಾಗ್ತಾ ಇದೆ ಅಂತ ಕಿಚನ್ ಅಲ್ಲಿ. ಸೊ ಮಕ್ಕಳಿಗಂತೂ ಈ ತರ ಎಕ್ಸೈಟ್ಮೆಂಟ್ ಇದ್ರೆ ರೆಡಿ ಕುತ್ಕೊಂಡಿರ್ತಾರೆ. ಓಕೆ, ವಾವ್, ಈಗ ಇದು ರೆಡಿ ಆಗುತ್ತೆ ಅಂತ ಹೇಳಿ. ಆಯ್ತಾ? ಈ ಡಿಶ್ ರೆಡಿ ಆಗಿದೆ. ಈಗ ಇದರದ್ದು ಫಿನಿಶಿಂಗ್ ಮಾಡ್ಲಿಕ್ಕೆ ಗ್ಯಾಸ್ ಆಫ್ ಮಾಡಿ ಇದು ಒಂದ್ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಈ ಕಸೂರಿ ಮೇಥಿಯಲ್ಲಿ ಸಹ ಒಂದು ಒಳ್ಳೆ ಸ್ಮೆಲ್ ಮತ್ತೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹೌದು, ಅರುಣಾದವರ ಕಸೂರಿ ಮೇಥಿ ಬರುತ್ತೆ. ಈಗ ಇದರ ಫಿನಿಶಿಂಗ್ ಏನಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಲೆಮನ್ ಜ್ಯೂಸ್. ಈಗ ನಮ್ಮ ಬೇಬಿ ಪೊಟೇಟೊ ಫ್ರೈ ಇನ್ ಕರಿ ಲೀವ್ಸ್ ರೆಡಿ ಆಗಿದೆ. ರೆಡಿ ಅಲ್ವಾ? ಸರ್ವ್ ಮಾಡುವ ಹಾಗಾದ್ರೆ. ಸೊ ಇನ್ ಕೇಸ್ ಈ ಪೊಟ್ಯಾಟೊ ಬದಲಿಗೆ ಇದೇ ಸೇಮ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಸಿಪಿ ಏನ್ ಆಡ್ ಮಾಡ್ಕೊಳ್ಬಹುದು? ಮಶ್ರೂಮ್ ಹಾಕ್ಬೋದು. ಓಕೆ. ಪನ್ನೀರ್ ಮಾಡ್ಬೋದಾ? ಪನ್ನೀರ್ ಮಾಡ್ಬೋದು. ಓಕೆ. ಯು ಕ್ಯಾನ್ ಬೇರೆ ಬೇರೆ ನಿಮಗೆ ಯಾವ್ದು ಇಷ್ಟ ಇದೆ ಮಾಡ್ಬೋದು. ಕರಿ ಲೀವ್ಸ್ ಮತ್ತೆ ಈ ಎಲ್ಲ ನ್ಯಾಚುರಲ್ ಸ್ಪೈಸಸ್ ಉಂಟಲ್ಲ, ಯಾವ ಡಿಶ್ ಅಲ್ಲಿ ಸಹ ನಾವು ಬ್ಲೆಂಡ್ ಆಗ್ತದೆ. ಈ ತರ ಒಂದು ಡಿಶ್ ಎಲ್ಲ ಸೆಟ್ ಮಾಡಿ ಚಂದ ಪ್ರೆಸೆಂಟೇಶನ್ ಮಾಡಿದ್ರೆ ಮಕ್ಕಳು ಉಂಟಲ್ಲ ಹೋಟೆಲಿಗೆಲ್ಲ ಹೋಗುದು ಮರ್ತು ಬಿಡ್ತಾರಲ್ವಾ? ಮನೆಯಲ್ಲಿ ಊಟ ಮಾಡಿ ಮಾಮ್ ಕ್ಯಾನ್ ಕುಕ್. Yes, I have something delicious at my kitchen ಅಂತ ಹೇಳಿ. ಈಗ ಇದು ನಿಮಗಾಗಿ ರೆಡಿ ಆಗಿದೆ, ಬಿಸಿ ಬಿಸಿ ಕರಿ ಲೀವ್ಸ್ ಪೊಟೇಟೊ ಫ್ರೈ. ಎಸ್, ಥ್ಯಾಂಕ್ ಯು ಸೋ ಮಚ್. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಕ್ಚುಲಿ ನನ್ಗನಿಸುತ್ತೆ ಎಲ್ಲ ರೈನ್ಬೋ ಕಲರ್ಸ್ ಇದರಲ್ಲೇ ಇದೆ. ಎಲ್ಲ ಮಸಾಲೆ ಸ್ಪೈಸಸ್ ಎಲ್ಲವೂ ಹಾಕಿ ಈ ಬೇಬಿ ಪೊಟ್ಯಾಟೊ ವಿತ್ ಸ್ಪೈಸಸ್ ಇದು ಮಸಾಲ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡ್ಕೊಳ್ಳೋದಂತ ಒಮ್ಮೆ ದಿಢೀರ್ ನೋಡ್ಕೊಂಡು ಬನ್ನಿ. ಕರಿ ಲೀವ್ಸ್ ಬೇಬಿ ಪೊಟ್ಯಾಟೊ ಫ್ರೈ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು 1 ಚಮಚ ಕರಿಮೆಣಸು, 4 ರಿಂದ 5 ಒಣಮೆಣಸು, 1 ಕಪ್ ಕರಿಬೇವು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ನಂತರ ಸಾಸಿವೆ, ಜೀರಿಗೆ, ಸೋಂಪು, ಹಿಂಗು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ, ಟೊಮ್ಯಾಟೊ, ಉದ್ದಿನಬೇಳೆ ಹಾಕಿ ಹುರಿಯಿರಿ. ಅನಂತರ ಅರಿಶಿನ ಪುಡಿ, ಬೇಯಿಸಿದ ಬೇಬಿ ಪೊಟ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಮಾಡಿದ ಮಸಾಲೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಗೂ ನಿಂಬೆ ರಸವನ್ನು ಉದುರಿಸಿ. ಈಗ ರುಚಿಕರವಾದ ಕರಿ ಲೀವ್ಸ್ ಬೇಬಿ ಪೊಟ್ಯಾಟೊ ಫ್ರೈ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ನಮ್ಮ ಬೇಬಿ ಪೊಟ್ಯಾಟೊ
ಡ್ರೈಡ್ ಮಸಾಲ ರೆಡಿ ಇದೆ. ಸೊ ಟೇಸ್ಟ್ ನೋಡುವಾಗದೆ ಖಂಡಿತವಾಗಿ ತಕೊಳ್ಳಿ. ಸೊ ಇದು ಹೇಗೆ ಅಂದ್ರೆ ಫುಲ್ ತಿಂದ್ರೆ ಚೆನ್ನಾಗಿರುತ್ತಾ ಅಥವಾ ಹಾಫ್? ಅದನ್ನ ನೀವು ಈಗ ಕಟ್ ಮಾಡಿ ಹಾ. ಅದ್ರ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿ ತಿಂದ್ರೆ ಅದರ ಟೇಸ್ಟ್ ಓಕೆ ಓಕೆ, ಹಾಗಾದ್ರೆ ಅದೇ ತರ ತಿನ್ನುವ. ಸೀರಿಯಸ್ಲಿ ಆಸಮ್. ಪೊಟ್ಯಾಟೊ ಈ ತರ ಟೇಸ್ಟ್ ಕೊಡುತ್ತೆ, ಅದು ಕೂಡ ಈ ಕರಿ ಲೀವ್ಸ್ ಜೊತೆ ಆ ಸ್ಪೈಸಸ್, ಉದ್ದಿನ ಬೇಳೆ, ಸೋಂಪು ಅದೆಲ್ಲ ಹಾಕಿದಿರಲ್ವಾ, ರಿಯಲಿ ನೀವು ಹೇಳ್ದಾಗೆ ಎಕ್ಸ್ಟ್ರಾಡಿನರಿ ಟೇಸ್ಟ್ ಅದು. ಎಸ್. ಆ್ಯಂಡ್ ಆ ಪೊಟ್ಯಾಟೊದ್ದು ಮೈಲ್ಡ್ ಆದಂತಹ ಟೇಸ್ಟ್ ಜೊತೆಗೆ ಈ ಎಲ್ಲ ಮಸಾಲೆ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಎಸ್ ಆಫ್ ಕೋರ್ಸ್ ಇದು ಕರಿ ಲೀವ್ಸ್ ನಾವು ಹುಡಿ ಮಾಡಿ ಹಾಕಿದ್ವಲ್ಲ, ಹೌದು, ಆದ್ರಿಂದ ಅದು ಅಷ್ಟೇನ್ ಗೊತ್ತಾಗಲ್ಲ. ನಾವು ಈ ತರ ದೊಡ್ಡ ದೊಡ್ಡ ಪತ್ತ ಸಿಕ್ಕಿದ್ರೆ ಅದನ್ನ ತೆಗೆದು ಸೈಡ್ ಕರೆಕ್ಟ್ ಅಲ್ವಾ. ಬಟ್ ಚೆನ್ನಾಗಿದೆ, ವೆರಿ ನೈಸ್ ಟೇಸ್ಟ್. ಅಂಡ್ ರಿಯಲಿ ನನ್ಗನ್ಸುತ್ತೆ ಇದೇ ತರ ಸ್ಟಾರ್ಟರ್ಸ್ ತರ ತಿನ್ಬಹುದು, ಅಥವಾ ಪರೋಟ, ಬ್ರೆಡ್, ಪೂರಿ ಎಲ್ಲದ್ರ ಜೊತೆ ಚೆನ್ನಾಗುತ್ತೆ. ರಿಯಲಿ ಇದನ್ನ ಟ್ರೈ ಮಾಡ್ಲೇಬೇಕು ಎಲ್ರು. ಅಂಡ್ ಆಸಮ್ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹೇಗೆ ಅನಿಸ್ತು ನಿಮ್ಗೆ ನಮ್ಮ ಅಡಿಗೆ ಮನೆಯಲ್ಲಿ? ತುಂಬಾ ಚೆನ್ನಾಗಿದೆ. ಇದು ನನ್ನ 3rd ಟೈಮ್ ನಾನು ಇಲ್ಲಿಗೆ ಬರೋದು. ಒಂದು ಎಕ್ಸೈಟ್ಮೆಂಟ್, ನಮ್ಗೆ ಒಂದು ಗೊತ್ತಿದ್ದ ಒಂದು ಡಿಶ್ ಅನ್ನು ಬೇರೆಯವರಿಗೆ ಒಂದು ತೋರಿಸಿಕೊಡುವ ಅಂತ ಅಲ್ವಾ. ನಮಗೂ ತುಂಬಾ ಖುಷಿ ಆಯ್ತು. ನಿಮ್ಮಲ್ಲಿ 2 ವಿಷಯ ಖುಷಿ ಆಯ್ತು. ಏನಂತ ಹೇಳಿದ್ರೆ ನೀವು ಎಲ್ಲ ಇನ್ ಡೀಟೇಲ್ ಹೇಳ್ತೀರಾ, ಒಂದು. ಸೆಕೆಂಡ್, ಏನಾದ್ರೂ ಹೊಸತಿರುತ್ತೆ ಅದರಲ್ಲಿ. ಸೊ 2 ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಅದೇ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅಫ್ಕೋರ್ಸ್ ನೀವು ಹೇಳಿದ್ರಿ ತುಂಬಾ ಐಟಮ್ಸ್ ಮನೇಲಿ ಮಾಡ್ತೀರಾ, ಸೊ ಈ ಆಯಿಲ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅವರ ಕಡೆಯಿಂದ ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಹಾಗೇನೆ ನಮ್ಮ ಭದ್ರಾವತಿಯ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ರೀತಿ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾವ್. ಸೊ ಏನಪ್ಪಾ ಇದು, ಇದನ್ನೆಲ್ಲ ತಿನ್ಬೇಕಾದ್ರೆ ಒಮ್ಮೊಮ್ಮೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಇದೆಲ್ಲ ಯಾವಾಗ ತಿನ್ನೋದಪ್ಪ ಅಂತ ಆಗ್ತಾ ಇರುತ್ತೆ. ಬಟ್ ನಮ್ಮ ಸವಿರುಚಿಯಲ್ಲಿ ಹೊಸ ಗೆಸ್ಟ್ಗಳು ಬಂದಾಗ ಇದೆಲ್ಲ ಅಂತ ತಿನ್ನುವಂತಹ ಅಪಾರ್ಚುನಿಟಿ ಸಿಗುತ್ತೆ. ಸೊ ನಿಮ್ಗೂ ಮನೆಯಲ್ಲಿ ಟ್ರೈ ಮಾಡ್ಬೋದು. ಅದರ ಜೊತೆಗೆ ನಿಮ್ಮಲ್ಲೂ ಕೂಡ ವಿಭಿನ್ನವಾದಂತಹ ಕೈ ರುಚಿ ಇದ್ರೆ ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೆಗೆ ಯಾವಾಗ್ಲೂ ಸ್ವಾಗತ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿ ಅಂಡ್ ಮತ್ತೋರ್ವ ಗೆಸ್ಟ್ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.